ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ನಿಮ್ಮ ಕಾಲೇಜು ಜೀವನವನ್ನೇ ಹಾಳು ಮಾಡುವಂತಹ ಅಭ್ಯಾಸಗಳು, ಇವುಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಆ ಅಭ್ಯಾಸಗಳನ್ನು ನಾವು ಬಿಟ್ಟಿದ್ದೇ ಆದರೆ ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನವಾಗುತ್ತದೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಜೀವನವಾಗಬೇಕಾದ್ರೆ ಈ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಬಿಡಲೇಬೇಕಾಗುತ್ತದೆ. ಸೊ ಹಾಗಾದರೆ ಅವುಗಳು ಯಾವ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಯಾರು ಸ್ಕಿಪ್ ಮಾಡದೆ ಪೂರ್ಣವಾಗಿ ಈ ವಿಡಿಯೋವನ್ನು ಆಲಿಸಿರಿ. ಕಾಲೇಜು ಜೀವನ ಬದುಕಿನ ಪ್ರಮುಖ ಘಟ್ಟಗಳಲ್ಲಿ ಕಾಲೇಜು ಜೀವನವು ಕೂಡ ಒಂದು. ಆದರೆ ನಿಮ್ಮ ಶೈಕ್ಷಣಿಕ ಪ್ರಗತಿ, ಕಾಲೇಜು ಜೀವನ ಉತ್ತಮವಾಗಿರಲು ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಇದು ಕೂಡ ಬಹಳ ಮುಖ್ಯ. ಅಂತೆಯೇ ನಿಮ್ಮ ಕಾಲೇಜು ಜೀವನ ಹಾಳು ಮಾಡಬಹುದಾದ ಕೆಲವು ಅಭ್ಯಾಸಗಳು ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ನೋಡಿ. ಮೊದಲನೇದಾಗಿ ವಿಪರೀತ ಪಾರ್ಟಿ. ನಿರಂತರವಾಗಿ ಪಾರ್ಟಿಯಲ್ಲಿ ಪಾಲ್ಗೊಳ್ಳುವುದು, ಪಾರ್ಟಿ ಮಾಡುವುದು ನಿದ್ರೆಗೆ ಅಡ್ಡಿಪಡಿಸುತ್ತದೆ ಮತ್ತು ಗ್ರೇಡ್ಗಳ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಶೈಕ್ಷಣಿಕ ಬದ್ಧತೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ಜೀವನವನ್ನು ಸಮತೋಲನಗೊಳಿಸಿ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಎರಡನೇದು ಮಾನಸಿಕ ಆರೋಗ್ಯದ ನಿರ್ಲಕ್ಷ್ಯ. ವಿದ್ಯಾರ್ಥಿಗಳು ತ್ಯಜಿಸಬೇಕಾದ ಇನ್ನೊಂದು ಅಭ್ಯಾಸ ಏನಪ್ಪ ಅಂತಂದರೆ ಮಾನಸಿಕ ಆರೋಗ್ಯದ ನಿರ್ಲಕ್ಷ್ಯ ದೊಡ್ಡ ಪರಿಣಾಮವನ್ನೇ ಬೀರಬಹುದು. ಒತ್ತಡ, ಆಂಗ್ಸೈಟಿಯನ್ನು ನಿರ್ಲಕ್ಷಿಸುವುದು ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹಾನಿ ತರುತ್ತದೆ. ಇದಕ್ಕಾಗಿ ಧ್ಯಾನ ಮತ್ತು ವ್ಯಾಯಾಮದಂಥ ವಿಶ್ರಾಂತಿ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಿ. ಮೂರನೇದಾಗಿ ಅತಿಯಾದ ಖರ್ಚು. ಅನಿಯಂತ್ರಿತ ಖರ್ಚು ಆರ್ಥಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಇದಕ್ಕಾಗಿ ನಿಮ್ಮ ಸರಿಯಾದ ಬಜೆಟನ್ನು ರೂಪಿಸಿ ವೆಚ್ಚಗಳನ್ನು ಟ್ರ್ಯಾಕ್ ಮಾಡಿ, ಸರಿಯಾದ ನಿರ್ಧಾರ ಕೈಗೊಂಡು ಖರೀದಿ ಮಾಡಿ ಹಾಗೂ ಹೆಚ್ಚುವರಿ ಆದಾಯವನ್ನು ಅರೆಕಾಲಿಕ ಕೆಲಸಗಳನ್ನು ಆರಿಸಿಕೊಳ್ಳಬಹುದು. ಇನ್ನು ತರಗತಿಗಳನ್ನು ತಪ್ಪಿಸುವುದು. ಖಂಡಿತ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನು ಮಾಡಲೇಬಾರದು. ತರಗತಿಯನ್ನು ತಪ್ಪಿಸುವುದು ತಿಳುವಳಿಕೆ ಮತ್ತು ಶ್ರೇಣಿಗಳಿಗೆ ಅಡ್ಡಿಯಾಗುತ್ತದೆ. ಹೀಗಾಗಿ ಸದಾ ತರಗತಿಗಳಿಗೆ ಹಾಜರಾಗಿ ಜೊತೆಗೆ ಎಲ್ಲ ಕ್ಲಾಸುಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ. ರಾತ್ರಿ ಇಡೀ ಎಚ್ಚರದಿಂದ ಇರುವುದು, ಅಂದರೆ ನಿದ್ದೆಯ ಬಗ್ಗೆ ಗಮನ ಕೊಡದೆ ತಡರಾತ್ರಿಯ ತನಕ ಎಚ್ಚರದಿಂದ ಇರುವುದು ಆರೋಗ್ಯಕ್ಕೆ ಉತ್ತಮವಲ್ಲ. ಕಳಪೆ ನಿದ್ದೆ ನಿಮ್ಮ ಏಕಾಗ್ರತೆ ಹಾಗೂ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಹೀಗಾಗಿ ಸರಿಯಾದ ನಿದ್ರೆಯ ಚಕ್ರವನ್ನು ಪಾಲಿಸಿ ಮಲಗುವ ಕನಿಷ್ಠ 2 ಗಂಟೆಯ ಮುನ್ನ ಡಿಜಿಟಲ್ ಡಿವೈಸ್ಗಳಿಂದ ದೂರವಿರಿ. ನೆಕ್ಸ್ಟ್, ಒಂಟಿಯಾಗಿರುವುದು. ಖಂಡಿತ ಇದು ಕೂಡ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಬಂಧವನ್ನು ಕಳೆದುಕೊಂಡು ಒಂಟಿಯಾಗಿ ಇರುವುದು ಒಂಟಿತನ. ಇದು ಕಡಿಮೆ ಪ್ರೇರಣೆಗೆ ಕಾರಣವಾಗಬಹುದು. ಹೀಗಾಗಿ ಕ್ಯಾಂಪಸ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಸಪೋರ್ಟ್ ನೆಟ್ವರ್ಕನ್ನು ಹೆಚ್ಚಿಸಿಕೊಂಡು ಅದನ್ನು ಬೆಳವಣಿಗೆಯತ್ತ ಕಾರ್ಯರೂಪಕ್ಕೆ ತನ್ನಿ. ಸೊ ಇದು ನಿಮಗೆ ಉತ್ತಮವಾದ ಚಟುವಟಿಕೆ. ಇನ್ನು ಅಧಿಕ ಕೆಲಸದ ಒತ್ತಡ. ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದು ನಿಮ್ಮಲ್ಲಿ ಒತ್ತಡವನ್ನು ತರಬಹುದು ಹಾಗೂ ಯಾವುದಕ್ಕೂ ಸರಿಯಾದ ಆದ್ಯತೆ ನೀಡಲು ಸಾಧ್ಯವಾಗದೇ ಇರಬಹುದು. ಹೀಗಾಗಿ ಕೆಲಸ ಏಕಾಗ್ರತೆಗೆ ಗಮನ ಹರಿಸಿ ಹಾಗೂ ನಿಮ್ಮ ಇತಿಮಿತಿಗಳಿಗೆ ಅನುಗುಣವಾಗಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಿ. ಆಲಸ್ಯವು ಕೂಡ ವಿದ್ಯಾರ್ಥಿಗಳಿಗೆ ದೊಡ್ಡ ಶತ್ರು ಇದ್ದಂತೆ. ಕಾರ್ಯಗಳನ್ನು ವಿಳಂಬಗೊಳಿಸುವುದರಿಂದ ಒತ್ತಡ, ಕಳಪೆ ಕಾರ್ಯಕ್ಷಮತೆಗೆ ಕಾರಣವಾಗುತ್ತದೆ. ಹೀಗಾಗಿ ಆಲಸ್ಯವನ್ನು ಬಿಟ್ಟು ನಿಮ್ಮ ಶೈಕ್ಷಣಿಕ ಕೆಲಸಗಳಿಗೆ ಕಾಲಕಾಲಕ್ಕೆ ಪೂರ್ಣಗೊಳಿಸುವ ಬದ್ಧತೆಯನ್ನು ಹೊಂದಿರಿ. ಈ ದುರಭ್ಯಾಸಗಳನ್ನು
ನೀವು ದೂರವಿಟ್ಟು ಸಕ್ರಿಯವಾಗಿ ಶೈಕ್ಷಣಿಕ ಪ್ರಗತಿಯತ್ತ ಸಾಗುತ್ತಾ ಹೋದರೆ ನೀವು ಉತ್ತಮ ವಿದ್ಯಾರ್ಥಿಯಾಗಿ ಪರಿವರ್ತನೆಯಾಗುತ್ತೀರಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ, ನಿಮಗೂ ಕೂಡ ಇದು ಸಹಾಯಕವಾಗುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸ್ಟಡಿ ಮೋಟಿವೇಶನ್ಸೊಂದಿಗೆ ಮತ್ತೆ ನಿಮಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.